ನಮಸ್ಕಾರ. ಇದು ಆರೋಗ್ಯ ಕಿರಣ ಮಾತುಕತೆ, ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಮೇಶ್ ಭಟ್ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಡಾಕ್ಟರ್ ರಮೇಶ್ ಭಟ್ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಡಾಕ್ಟರ್, ಪ್ರೀತಿ ಸ್ವಾಗತ. ನಮಸ್ಕಾರ. ಎಸ್, ಡಾಕ್ಟರ್ ರಮೇಶ್ ಭಟ್ ಅವರು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಚರ್ಮದ ಕಲೆಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಾನು ಡಾಕ್ಟರ್ ರಮೇಶ್ ಭಟ್ ಅವರು ಈ ಒಂದು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅವರು ಚರ್ಮಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು, ಜೊತೆಗೆ ವೈಸ್ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರೀಯ ಚರ್ಮರೋಗ ತಜ್ಞ ವೈದ್ಯರುಗಳ ಸಂಘದ ಅಧ್ಯಕ್ಷರಾಗಿ 2018ರಲ್ಲಿ ಅವರು ಕಾರ್ಯನಿರ್ವಹಿಸಿದ್ದರು. ಮತ್ತು ಇವಾಗ ಅವರು ಅಂತಾರಾಷ್ಟ್ರೀಯ ಚರ್ಮ ರೋಗ ತಜ್ಞರುಗಳ ಸಂಘದ ಅಂತಾರಾಷ್ಟ್ರೀಯ ಸಂಘದ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಿರಿಯ ಅನುಭವಿ ವೈದ್ಯರು. ಚರ್ಮ ರೋಗದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದಷ್ಟು ವೇದನೆಗಳು, ಕುತೂಹಲಗಳು ಸಾಮಾನ್ಯವಾಗಿ ಇರುವಂಥದ್ದೇ. ಪದೇ ಪದೇ ಏನು ಮೈಯಲ್ಲಿ ಅಥವಾ ಚರ್ಮದಲ್ಲಿ ಬಣ್ಣ ಬದಲಾಗುವಂಥದ್ದು ಅಥವಾ ತುರಿಸುವಂಥದ್ದು, ತುರಿಕೆ ಬರುವಂಥದ್ದು, ಈ ಎಲ್ಲ ವಿಚಾರಗಳ ನೆಲೆಯಲ್ಲಿ ಯಾವ್ಯಾವೆಲ್ಲ ಕಾರಣಕ್ಕಾಗಿ ಚರ್ಮ ರೋಗಗಳು ಬರುತ್ತೆ, ಅದಕ್ಕೆ ಏನು ಮದ್ದು, ಯಾವ ಸಂದರ್ಭದಲ್ಲಿ ಆ ವೈದ್ಯರನ್ನು ಭೇಟಿ ಮಾಡಬೇಕು, ಎಲ್ಲ ವಿಚಾರಗಳನ್ನು ಇವತ್ತು ಡಾಕ್ಟರ್ ರಮೇಶ್ ಭಟ್ ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟ್ರೇ, ನಾನು ಮೊದಲಾಗಿ ನಿಮ್ಮ ಹತ್ರ ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಕೇಳುವಂಥದ್ದು, ಸಾಮಾನ್ಯವಾಗಿ ಚರ್ಮದಲ್ಲಿ ಕಾಣಿಸಿಕೊಳ್ಳುವಂಥ ಈ ಕಲೆಗಳು ಇರುತ್ತದೆ, ಯಾಕೆ ಅದು ಮೂಡುತ್ತೆ ತನ್ನಿಂದ ತಾನಾಗಿ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಯಸ್ಕ ವ್ಯಕ್ತಿಯ ದೇಹದಲ್ಲಿ ಅಥವಾ ಚರ್ಮದಲ್ಲಿ? ಈ ಚರ್ಮದ ಮೇಲಿನ ಕಲೆಗಳು ವಿವಿಧ ಬಗೆಯ ರೀತಿಯದ್ದಾಗಿರುತ್ತದೆ. ಅದರಲ್ಲಿ ಕೆಲವೆಲ್ಲ ಈಗ ನಮ್ಮ ಚರ್ಮದ ಬಣ್ಣಕ್ಕಿಂತ ಕಡಿಮೆ ಬಣ್ಣ ಹೊಂದಿರತಕ್ಕಂತಹ ಕಲೆಗಳು ಬರ್ಬೋದು, ಸ್ವಲ್ಪ ಬಿಳಿಯ ಕಲೆಗಳು ಬರ್ಬೋದು. ಅದೇ ರೀತಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಬಿಳಿ ಅಂತ ಹೇಳಿದರೆ ಸಂಪೂರ್ಣವಾಗಿ ಬಿಳಿ ಇರುವುದಿಲ್ಲ, ಸ್ವಲ್ಪ ಮಾತ್ರ ಬಿಳಿಯಾಗಿರುತ್ತೆ. ಕೆಲವು ಕಾಯಿಲೆಗಳಲ್ಲಿ ಸಂಪೂರ್ಣವಾಗಿ ಬಿಳಿಯಾಗಿರುತ್ತೆ. ಅದೇ ರೀತಿ ಕಪ್ಪು ಕಲೆಗಳು ಸಹ ಬರ್ತದೆ. ಸೊ ಈ ದಿವಸ ನಾವು ಬರೀ ಬಿಳಿ ಕಲೆಗಳ ವಿಷಯ, ಚರ್ಮದ ಬಿಳಿ ಕಲೆಗಳ ವಿಷಯ ಮಾತ್ರ ಈ ಸಂದರ್ಭದಲ್ಲಿ ವಿಶದವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದು ಏನು ಅಂತ ಹೇಳಿದರೆ, ಈಗ ಮಕ್ಕಳಲ್ಲಿ ಕೆಲವೊಮ್ಮೆ ಮುಖದಲ್ಲಿ ಬಿಳಿಯ ಕಲೆಗಳು ಬರ್ಬೋದು. ಅದು ಹೆಚ್ಚಿನ ಸಂದರ್ಭದಲ್ಲಿ ತುಂಬ ಅವರು ಬಿಸಿಲಿಗೆ ಆಟ ಆಡೋದ್ರಿಂದ ಬರುತ್ತೆ. ಅದೇ ರೀತಿಯಾಗಿ ಕೆಲವು ರೀತಿಯ ಆಹಾರ ಪದಾರ್ಥಗಳಿಂದ ಅಂತ ಹೇಳಿದರೆ, ಈಗ ನಾವೇನು ಜಂಕ್ ಫುಡ್ ಅಂತ ಹೇಳ್ತೇವೆ, ಚಾಕ್ಲೇಟ್ಸ್ಗಳಾಗಿರ್ಬೋದು ಅಥವಾ ಈ ತಂಪು ಪಾನೀಯ ಆಗಿರ್ಬೋದು, ಅದೇ ರೀತಿಯಾಗಿ ಹೊರಗೆ ಸಿಕ್ಕತಕ್ಕಂತಹ ಚಿಪ್ಸ್ಗಳು, ಇವುಗಳಿಂದೆಲ್ಲ ಸಹ ಒಂದು ರೀತಿ ಈ ರೀತಿಯ ಬಿಳಿಯ ಕಲೆಗಳು ವಿಟಮಿನ್ಗಳ ಕೊರತೆಯಿಂದಾಗಿ, ಅಂದರೆ ಸೊಪ್ಪು, ತರಕಾರಿ, ಹಾಲು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸೇವಿಸದೇ ಇರುವುದರಿಂದಲೂ ಸಹ ಮಕ್ಕಳಲ್ಲಿ ಬಿಳಿ ಕಲೆ ಬರ್ಬೋದು. ಈ ನಡುವೆ ಡಾಕ್ಟ್ರೆ, ಈಗ ಏನು ಒಳ್ಳೆಯ ಪೌಷ್ಟಿಕಾಂಶ ಅಥವಾ ನೀವು ಹೇಳಿದಾಗೆ ವಿಟಮಿನ್ನ ಕೊರತೆಯಿಂದಾಗಿ ಬರುವಂಥದ್ದು ಅಂತ, ಮಧ್ಯೆ ನೀವು ಹೇಳಿರುವಂಥದ್ದು ಜಂಕ್ ಫುಡ್ ತೆಕ್ಕೊಳ್ಳುವಂಥದ್ದು ಮಕ್ಕಳು, ಸಾಮಾನ್ಯವಾಗಿ ಚಿಪ್ಸ್ ಎಲ್ಲ, ಅದೆಲ್ಲ ತಿಂದರೆ ಯಾಕೆ ಬರುತ್ತೆ ಅಂತ ಏನಾಗ್ತದೆ ಅಂತ ಹೇಳಿದರೆ, ಅವರ ಈ ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿ ಏನಿದೆ, ಆಗ ಸ್ವಲ್ಪ ಡೈವರ್ಷನ್ ಆಗ್ತದೆ. ಏಕೆಂತ ಹೇಳಿದರೆ, ನಾವು ಸಮತೋಲನವಾದ ಆಹಾರವನ್ನು ಆ್ಯಕ್ಚುಲಿ ತೆಗೆದುಕೊಳ್ಬೇಕು. ಅದರಲ್ಲಿ ಈ ನಮಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಇವೆಲ್ಲವೂ ಅವಶ್ಯಕತೆ ಇದೆ. ಈಗ ನಮ್ಮ ಚರ್ಮದ ಈ ಬಣ್ಣ ಬರಲಿಕ್ಕೆ ಅದು ಒಂದು ರೀತಿಯ ಸತತವಾದ ಒಂದು ಪ್ರಕ್ರಿಯೆ. ಒಂದು ಸರ್ತಿ ಕಪ್ಪು ಕಲೆ ಅಥವಾ ಬಿಳಿ ಕಲೆ ಬಂದು ಅಲ್ಲಿಯೇ ಹಾಗೆ ನಿಂತಿರ್ತದೆ ಅಂತ ಹೇಳಿ ಅಲ್ಲ. ಈಗ ನಮ್ಮ ಚರ್ಮದ ಇದು ಮೆಲನೋಸೈಟ್ಸ್ ಅನ್ನತಕ್ಕಂತಹ ಜೀವಕೋಶಗಳು, ಸೊ ಕೆಲವೊಮ್ಮೆ ಅವುಗಳು ನಾಶವಾಗ್ಬೋದು ಕೆಲವೊಂದು ವಸ್ತುಗಳಿಂದ. ಸೊ ಅದಕ್ಕೆ ಸರಿಯಾದ ಪೋಷಣೆಗಳು ಸಹ ಅವಶ್ಯಕತೆ, ಈ ಜೀವಸತ್ವ ಆಗಿರ್ಬೋದು ಅಥವಾ ವಿಟಮಿನ್ಗಳು ಮತ್ತು ಬೇಕಾದ ಪ್ರೋಟೀನ್ಗಳು. ಸೊ ಏನಾಗ್ತದೆ ಅಂತ ಹೇಳಿದರೆ, ಈ ಜಂಕ್ ಫುಡ್ ಇವುಗಳನ್ನು ಸೇವಿಸೋದ್ರಿಂದ ವಿಟಮಿನ್ಗಳು ಕೆಲವೊಮ್ಮೆ ಕಡಿಮೆ ಆಗ್ಬೋದು, ಪ್ರೋಟೀನ್ಗಳು ಕಡಿಮೆ ಆಗ್ಬೋದು. ಸೊ ಅದರಿಂದಾಗಿ ಈ ವಿವಿಧ ಬಗೆಯ ಕಲೆಗಳು ಬರ್ಬೋದು. ಮತ್ತು ಕೆಲವೊಮ್ಮೆ ಅದರಲ್ಲಿ ಇರತಕ್ಕಂತಹ ರಾಸಾಯನಿಕ ಪದಾರ್ಥಗಳಿಂದಲೂ ಸಹ ಬರತಕ್ಕಂತಹ ಸಾಧ್ಯತೆ ಇದೆ. ಒಂದು ರೀತಿ ದೇಹದಲ್ಲಿ ನಾವು ಅಲರ್ಜಿ ಅಂತೇಳಿ ಏನು ಹೇಳ್ತೇವೆ, ಆ ರೀತಿಯಾಗಿಯೂ ಸಹ ಕೆಲವೊಮ್ಮೆ ಬಿಳಿಯ ಕಲೆಗಳು ಮುಖದಲ್ಲಿ, ಸ್ಪೆಷಲಿ ಮಕ್ಕಳಲ್ಲಿ ಬರತಕ್ಕಂತಹ ಸಾಧ್ಯತೆಗಳು ಅಧಿಕ. ಈಗ ನಾವು ದೊಡ್ಡವರಲ್ಲಿ ಕೂಡ ನೋಡ್ತೇವೆ ಬಿಳಿಯ ಕಲೆ. ಸಾಮಾನ್ಯವಾಗಿ ಅದು ಸಿಬ್ಬ ಅಂತ ಒಂದು ಹೇಳುವಂಥ ಒಂದು, ನಾವು ಸಾಮಾನ್ಯ ನಮ್ಮ ಆಡುಭಾಷೆಯಲ್ಲೂ ಮತ್ತು ವೈದ್ಯಕೀಯವಾಗಿ ಕೂಡ ನೀವು ಹೇಳುವಂಥ ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ?
ಈಗ ಇದು ಮಕ್ಕಳಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಮುಖ್ಯವಾಗಿ ಈ ರೀತಿಯ ಕಲೆಗಳು ಪಿಟ್ರಿಯಾಸಿಸ್ ಆಲ್ಬಾ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ದೊಡ್ಡವರಲ್ಲಿ ಮತ್ತು ಮಕ್ಕಳಲ್ಲಿ ಈ ಸಿಬ್ಬ ಅನ್ನತಕ್ಕಂಥದ್ದು ಬರ್ಬೋದು. ಸಿಬ್ಬ ಅನ್ನತಕ್ಕಂಥದ್ದು ಒಂದು ರೀತಿಯ ಶಿಲೀಂಧ್ರ ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್. ಸೊ ನಮ್ಮ ದೇಹದ ಮೇಲ್ಮೈ ಭಾಗದಲ್ಲಿ ಕೆಲವು ರೀತಿಯ ಫಂಗಸ್ಗಳು ಇರ್ತವೆ. ಅದು ಈ ತುಂಬ ಬೆವರಿಯುವ ಸಂದರ್ಭದಲ್ಲಿ ಅಥವಾ ತುಂಬ ಯಾರು ಚಟುವಟಿಕೆ ನಿರತರಾಗಿರ್ತಾರೆ ಅಥವಾ ಹೆಚ್ಚು ಬಿಸಿಲಲ್ಲಿ ಎಲ್ಲ ಜಾಸ್ತಿ ಕೆಲಸ ಮಾಡ್ತಾರೆ ಅಂಥವರಲ್ಲಿ ಈ ಒಂದು ಶಿಲೀಂಧ್ರ ಅಥವಾ ಫಂಗಸ್ ಬೇರೆ ರೀತಿಯಾಗಿ ಮಾರ್ಪಾಡು ಹೊಂದಿ ಸೊ ಅದು ಕೆಲವೊಮ್ಮೆ ಈ ರೀತಿಯ ಬಿಳಿ ಕಲೆಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ಅಂತಹದ್ದಿದ್ರೆ ಆರಂಭಿಕ ಹಂತದಲ್ಲಿ ಅದಕ್ಕೆ ಈ ಶಿಲೀಂಧ್ರವನ್ನು ತೆಗೆಯತಕ್ಕಂತಹ ಕೆಲವೊಂದು ಔಷಧಗಳಿವೆ, ಹಚ್ಚುವಂಥದ್ದಿರ್ಬೋದು ಅಥವಾ ಸೋಪುಗಳಿರ್ಬೋದು, ಇವುಗಳನ್ನು ಉಪಯೋಗಿಸೋದ್ರಿಂದ ಅದನ್ನು ತಡೆಗಟ್ಬೋದು. ಇದಲ್ಲದೆ ಇನ್ನು ಕೆಲವೊಂದು, ನಾನು ಈಗಾಗಲೇ ಹಿಂದಿನ ಪ್ರಶ್ನೆಗೆ ಬರುವುದಾದರೆ ಇನ್ನು ಯಾವ ಕಾರಣದಿಂದ ಬಿಳಿ ಕಲೆ ಬರುತ್ತೆ ಅಂದರೆ, ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಅಥವಾ ಈ ಜನವರಿ ಫೆಬ್ರವರಿಯಲ್ಲಿ ನಾವು ಹೆಚ್ಚು ಇದರ ವಿಷಯ ಡಿಸ್ಕಸ್ ಮಾಡೋದು ಏನು ಅಂತ ಹೇಳಿದರೆ ಕುಷ್ಠರೋಗದ ಬಗ್ಗೆ. ಸೊ ಕುಷ್ಠರೋಗದಲ್ಲಿ ಸಹ ಬಿಳಿ ಕಲೆ ಬರ್ಬೋದು. ಕೆಲವೊಮ್ಮೆ ಬಿಳಿ ಕಲೆ ಬರುತ್ತೆ, ಕೆಲವೊಮ್ಮೆ ತಾಮ್ರ ಬಣ್ಣದ ಮಚ್ಚೆಗಳು ಬರ್ತವೆ. ಸೊ ಅದರಲ್ಲಿ ವಿವಿಧ ರೀತಿಯ ಒಂದು ಕಲೆಗಳು ಮತ್ತು ಬೇರೆ ರೀತಿಯ ಚರ್ಮದ ಒಂದು ಕಾಯಿಲೆಗಳು ಎಲ್ಲ ಬರ್ಬೋದು. ಸೊ ಅದು ಸಹ ಬಹಳ ಮುಖ್ಯ. ಸೊ ದೊಡ್ಡವರಲ್ಲಿ ಅಥವಾ ಮಕ್ಕಳಲ್ಲಿಯೂ ಸಹ ಇದು ಕಾಣಿಸ್ಕೊಳ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ಬಿಳಿ ಕಲೆ ಬರಲಿಕ್ಕೆ ಕಾರಣ ಅಂತೇಳಿದರೆ ತೊನ್ನು ರೋಗ, ಸೊ ಅಥವಾ ವಿಟಿಲಿಗೋ ಅಂತೇಳಿ ಹೇಳ್ತೇವೆ. ಇದರಲ್ಲಿ ವಿಟಿಲಿಗೋ ಮತ್ತು ಉಳಿದ ಕಾಯಿಲೆಗಳಲ್ಲಿ ಇರುವ ವ್ಯತ್ಯಾಸ ಏನು ಅಂತ ಹೇಳಿದರೆ, ವಿಟಿಲಿಗೋದಲ್ಲಿ ಸಂಪೂರ್ಣವಾಗಿ ಕಲೆ ಹೋಗ್ತದೆ. ಅಂದರೆ ನಿಮಗೆ ಚರ್ಮದ ಎಲ್ಲ ಬಣ್ಣ ಹೋಗಿ ಸಂಪೂರ್ಣವಾಗಿ ಬಿಳಿಯಾಗಿ ಕಾಣಿಸ್ಕೊಳ್ತದೆ. ಬೇರೆ ಈ ಕುಷ್ಠರೋಗದಲ್ಲಿ ಅಥವಾ ಉಳಿದ ಕಾಯಿಲೆಗಳಲ್ಲಿ ಆ ರೀತಿ ಸಂಪೂರ್ಣ ಬಣ್ಣ ಹೋಗುದಿಲ್ಲ, ಬಣ್ಣ ಕಡಿಮೆ ಇರ್ತದೆ. ಹೌದು, ಅಲ್ಲ ಈವನ್ ವಿಟಿಲಿಗೋದಲ್ಲಿಯೂ ಕೂಡ ಪ್ಯಾಚಸ್ ಬರ್ತದೆ, ಬಟ್ ಸಂಪೂರ್ಣವಾದ ಬಣ್ಣ ಹೋಗಿರ್ತದೆ ಆ ಒಂದು ಜಾಗದಲ್ಲಿ. ಈ ಸಿಬ್ಬದಲ್ಲಿ ಅಥವಾ ಕುಷ್ಠರೋಗದಲ್ಲಿ ಆ ರೀತಿ ಸಂಪೂರ್ಣವಾಗಿ ಬಣ್ಣ ಹೋಗುದಿಲ್ಲ, ಬಣ್ಣ ಕಡಿಮೆ ಆಗಿರ್ತದೆ. ನಾವು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಹೈಪೋಪಿಗ್ಮೆಂಟೆಡ್ ಅಂತೇಳಿ ಹೇಳ್ತೇವೆ. ಅದೇ ವಿಟಿಲಿಗೋದಲ್ಲಿ ಸಂಪೂರ್ಣವಾದ ಬಣ್ಣ ಹೋಗಿರೋದ್ರಿಂದ ಅದಕ್ಕೆ ನಾವು ಡಿಪಿಗ್ಮೆಂಟೆಡ್ ಪ್ಯಾಚಸ್ ಅಂತೇಳಿ ಹೇಳ್ತೇವೆ. ಸಂಪೂರ್ಣವಾದ ಬಣ್ಣ ಹೋಗಿರುತ್ತೆ ವಿಟಿಲಿಗೋದಲ್ಲಿ. ಸೊ ಇದು ಕೆಲವೊಂದು ಕಾರಣಗಳು ಈ ಬಿಳಿ ಕಲೆ ಬರಲಿಕ್ಕೆ. ಡಾಕ್ಟರ್, ಈಗ ನೀವು ಆರಂಭದಲ್ಲಿ ಹೇಳಿದ ಒಂದು ಸಿಬ್ಬದ ವಿಚಾರಕ್ಕೆ ಬರುವುದಾದರೆ, ಈಗ ಸಾಮಾನ್ಯವಾಗಿ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೇ ಆದರೆ, ಈಗ ಹಳ್ಳಿಯ ಕಡೆ ಗ್ರಾಮಾಂತರ ಕಡೆ ಎಲ್ಲ ತನ್ನಿಂದ ತಾನಾಗಿ ಗುಣ ಆಗಬಹುದು ಅಂತೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅದನ್ನು ಲಾಂಗ್ ಟೈಮ್ ಆಗಿ ಬಿಟ್ಟರೆ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಬರೇ ಸಿಬ್ಬಾದರೆ ಏನು ಹೆಚ್ಚಿನ ಒಂದು ಪರಿಣಾಮವನ್ನು ದೇಹಕ್ಕೆ ಏನು ಬೀರುವುದಿಲ್ಲ. ನೋಡಲಿಕ್ಕೆ ಈ ಬಿಳಿ ಕಲೆ ಉಂಟು ಅಂತ ಹೇಳಿ ಬಿಟ್ಟರೆ ಬೇರೆ ಯಾವ ತೊಂದರೆ ಇಲ್ಲ ಅದರಿಂದ. ಕೆಲವೊಮ್ಮೆ ಕೆಲವರಿಗೆ ಇದು ಬೆವರುವ ಸಂದರ್ಭದಲ್ಲಿ ಸ್ವಲ್ಪ ತುರಿಕೆ ಬರ್ಬೋದು, ಅದೊಂದು ಕಾರಣ ಇದೆ. ಮತ್ತು ಕೆಲವೊಮ್ಮೆ ಒಬ್ಬರಿಗೆ ಬಂದರೆ ಬೇರೆಯವರಿಗೆ ಹರಡುವ ಒಂದು ಸಾಧ್ಯತೆ ಇದೆ. ಈ ಒಂದು 2-3 ಅಂಶ ಬಿಟ್ಟರೆ ಅದರಿಂದಾಗಿ ತುಂಬ ಹಾನಿ ಏನೂ ಆಗೋದಿಲ್ಲ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಸಿಬ್ಬ ಅಂತೇಳಿ ಎಣಿಸಿಕೊಂಡಿರ್ತಾರೆ, ಆದರೆ ಬೇರೆ ಕಾಯಿಲೆ ಆಗಿರ್ಬೋದು, ಕುಷ್ಠರೋಗದ ಆರಂಭಿಕ ಹಂತ ಆಗಿರ್ಬೋದು. ಈಗ ಸ್ವಲ್ಪ ಬಿಳಿ ಕಲೆ ಉದಾಹರಣೆ ಮಲ್ಲೆಜ್ಜಿ ಅವು ಸಿಬ್ಬ ರಡ್ಡತಿ ನಟು ಪೋಪುಂಡು ಇಜ್ಜಡ ಒಂಜಿ ಮೆಡಿಕಲ್ಡ್ ಪೋದು ಮುಲಾಂ ಪಾಂಡ ಪೋಪುಂಡು ಅಂತೇಳಿ ಹಾಕುವ ಒಂದು ಸ್ವಭಾವ ಉಂಟು. ಆದರೆ ಆ ರೀತಿ ಎಲ್ಲಾದರೂ ಹೋಗದೇ ಇದ್ದರೆ ಅಥವಾ ಅದು ದೇಹದಲ್ಲಿ ಪ್ರಸರಿಸ್ತಾ ಇದ್ದರೆ ಅಥವಾ ಬೇರೆ ಏನಾದರೂ ರೋಗ ಲಕ್ಷಣಗಳು ಇದ್ದರೆ ಕೂಡಲೇ ವೈದ್ಯರನ್ನು ಮತ್ತು ಅಥವಾ ಚರ್ಮರೋಗ ತಜ್ಞರನ್ನು ಭೇಟಿಯಾಗುವುದು ಒಳ್ಳೆಯದು. ಸೊ ಸಿಬ್ಬದಿಂದ ಅಂತ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ. ಆರಂಭಿಕ ಹಂತದಲ್ಲಿ ಅದಕ್ಕೆ ಮದ್ದು ಮಾಡಿದರೆ ಸಂಪೂರ್ಣ ಗುಣ ಆಗ್ತದೆ. ಆದರೆ ಸಿಬ್ಬ ಅಲ್ಲದೇ ಇದ್ದರೆ ಅದು ಮುಖ್ಯವಾದ ಒಂದು ವೈದ್ಯರನ್ನು ಭೇಟಿ ಮಾಡಿದರೆ ಒಳ್ಳೆಯದು. ಈಗ ಕುಷ್ಠರೋಗದ ವಿಚಾರಕ್ಕೆ ಬರುವಾಗ ಡಾಕ್ಟರೇ, ಈಗ ಕುಷ್ಠರೋಗದ ಪ್ರಕರಣಗಳು ಮೊದಲಿಗಿಂತ ನಾವು ಕಡಿಮೆ ಆಗಿದೆ ಅಂತ ನಂಬಿದ್ದೇವೆ ನಾವು. ಏನು ಹೇಳ್ತೀರಿ ನೀವು? ಈಗ ವಿಶ್ವದಲ್ಲಿ ವರ್ಷಕ್ಕೆ ಸುಮಾರು 2 ಲಕ್ಷದ ಹತ್ರ ಕುಷ್ಠರೋಗದ ಹೊಸ ಪ್ರಕರಣಗಳು ಪತ್ತೆ ಆಗ್ತದೆ ವಿಶ್ವದಲ್ಲಿ. ಅದರಲ್ಲಿ 60% ಭಾರತದಲ್ಲಿ, 60% ಭಾರತದಲ್ಲಿ ಅಂತ ಹೇಳಿದರೆ ನಂಬರ್ ಈಸ್ ಲೆಸ್. ಬಟ್ ನಾವು ಸಂಪೂರ್ಣ ಕುಷ್ಠರೋಗವನ್ನು ಇರಾಡಿಕೇಶನ್ ಮಾಡಲಿಲ್ಲ, ಅಂದರೆ ಸಂಪೂರ್ಣವಾಗಿ ಹೋಗಿಲ್ಲ ಅದು. ಈಗ ಕುಷ್ಠರೋಗ ಒಂದು ದೊಡ್ಡ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲ. ಈಗ ಒಂದು 20 ವರ್ಷದ ಮೊದಲು ಅದೊಂದು ದೊಡ್ಡ ಒಂದು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸೊ 2005ರಲ್ಲಿ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತದೆ ಅಂತ ಹೇಳಿದರೆ, ಈ ಕುಷ್ಠರೋಗದ ಪ್ರಿವಿಲೆನ್ಸ್ ಅಂತ ನಾವು ಏನು ಹೇಳ್ತೇವೆ
ಅದು ಈಗ 10,000 ಜನದಲ್ಲಿ ಒಬ್ರಿಗಿಂತ ಕಡಿಮೆ ಬಂದ್ರೆ ಆಗ ಅದು ದೊಡ್ಡ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ. ಸೊ ನಾವು ಈಗ ಆ ಲೆವೆಲ್ ರೀಚ್ ಆಗಿದ್ದೇವೆ. 2006ರಲ್ಲಿ ಇನ್ಫ್ಯಾಕ್ಟ್ ಜನವರಿಯಲ್ಲಿ ಭಾರತ ಸರ್ಕಾರ ಇದನ್ನು ಘೋಷಣೆ ಮಾಡಿದೆ ಅಲಾಂಗ್ ವಿತ್ ವಿಶ್ವ ಆರೋಗ್ಯ. ಸೊ ಈಗ ಆ ಸಂಖ್ಯೆ ಕಡಿಮೆ ಆಗಿದೆ, ನಂಬರ್ ಕಡಿಮೆ ಆಗಿದೆ, ಆದ್ರೂ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಉದಾಹರಣೆಗೆ ಭಾರತದಲ್ಲಿ ಬ್ರೆಜಿಲ್, ಇಂಡೋನೇಷ್ಯಾ ಈ 3 ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಷ್ಠರೋಗದ ಅಂಶ ಇನ್ನೂ ಕೂಡ ಇದೆ. ಇದಲ್ಲದೆ ಬೇರೆ ಎಲ್ಲದೇ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮತ್ತೆ ಈಗ ಅಂತ ಇವತ್ತು ಭಾರತದಲ್ಲಿದ್ದವ ನಾಳೆ ಇನ್ನೊಂದು ಕಡೆ ಹೋಗ್ತಾನೆ. ಸೊ ಹಾಗೆ ಬೇರೆ ಕಡೆಗೂ ಪ್ರಸರಿಸುವ ಸಾಧ್ಯತೆ ಇದೆ, ಆಫ್ರಿಕಾದಲ್ಲೂ ಇದೆ. ಎಸ್ ಡಾಕ್ಟರ್, ನಾನು ಸಣ್ಣ ಬ್ರೇಕ್ ತಗೊಳ್ಳುವ. ವೀಕ್ಷಕರೇ, ಈ ಒಂದು ಮಾತುಕತೆಯನ್ನು ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ನ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಎಸ್, ಆರೋಗ್ಯ ಕಿರಣ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ. ಮಂಗಳೂರಿನ ಫಾದರ್ ಮುಲ್ಲಾಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಡಾಕ್ಟರ್ ರಮೇಶ್ ಭಟ್ ಅವರ ಜೊತೆಗೆ ಈ ಒಂದು ಚರ್ಮದ ಸಮಸ್ಯೆ ಬಗ್ಗೆ, ಅದರಲ್ಲೂ ಕೂಡ ಚರ್ಮದಲ್ಲಿ ಕಾಣಿಸಿಕೊಳ್ಳುವಂಥ ಬಿಳಿಯ ಕಲೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನಾವು ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟರ್ ಕುಷ್ಠರೋಗದ ವಿಚಾರವಾಗಿ ಮಾತಾಡ್ತಾ ಇದ್ದರು. ಡಾಕ್ಟರ್, ಈಗ ಕುಷ್ಠರೋಗದ ಆರಂಭಿಕ ಹಂತದಲ್ಲಿ ಯಾವ ರೀತಿಯ ಕಲೆಗಳು ನಮಗೆ ದೇಹದಲ್ಲಿ ಮೂಡುತ್ತೆ ಅಥವಾ ಚರ್ಮದಲ್ಲಿ ಮೂಡುತ್ತೆ? ಈಗ ಕುಷ್ಠರೋಗದ ಅಂತೇಳಿದ್ರೆ ತುಂಬ ವಿವಿಧ ಬಗೆ ಇದೆ ಅದರಲ್ಲಿ. ಈಗ ಕುಷ್ಠರೋಗ ಒಂದು ಕ್ರಿಮಿಯಿಂದ ಬರತಕ್ಕಂಥ ಒಂದು ಕಾಯಿಲೆ. ಈಗ ಕ್ಷಯರೋಗ ಹೇಗೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅನ್ನತಕ್ಕಂತಹ ಬ್ಯಾಕ್ಟೀರಿಯಾದಿಂದ ಬರ್ತದ, ಅದೇ ರೀತಿ ಅದರ ಕಸಿನ್ ಬ್ರದರ್ ಅಂತ ಹೇಳ್ಬೋದು, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನತಕ್ಕಂಥ ಒಂದು ಕ್ರಿಮಿಯಿಂದ ಬರುದು. ಸೊ ಅದು ನಾವು ಸಾಧಾರಣವಾಗಿ ಎಲ್ಲರೂ ಎಕ್ಸ್ಪೋಸ್ ಆಗಿರ್ತೇವೆ. ಆದರೆ ನಮ್ಮ ರೋಗ ನಿರೋಧಕ ಶಕ್ತಿ ಒಳ್ಳೆಯದಾಗಿದ್ದ ಪಕ್ಷದಲ್ಲಿ ಕಾಯಿಲೆ ಬರುವುದಿಲ್ಲ. ಸೊ 100ರಲ್ಲಿ 99.9 ಜನಕ್ಕೆ ಈ ಕಾಯಿಲೆ ಬರುವುದಿಲ್ಲ, ಶೇಕಡವಾರು. ಯಾಕೆಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಒಳ್ಳೆ ಇರುವುದರಿಂದ ದೇಹಕ್ಕೆ ಬರತಕ್ಕಂತಹ ಕ್ರಿಮಿ ಇದು ಯಾವ ರೀತಿ ಕ್ಷಯ ಪ್ರಸಾರ ಆಗ್ತದ ಅದೇ ರೀತಿಯಾಗಿ ಇದು ಕೂಡ ಪ್ರಸರಿಸ್ತದೆ. ಅಂತ ಹೇಳಿದ್ರೆ ಡ್ರಾಪ್ಲೆಟ್ ಇನ್ಫೆಕ್ಷನ್. ಸೊ ಮೂಗಿನ ಮೂಲಕ ಹೋಗಿ ಅಲ್ಲಿಂದ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿಂದ ರಕ್ತಕ್ಕೆ ಹೋಗಿ ಮತ್ತೆ ಚರ್ಮಕ್ಕೆ ಬರತಕ್ಕಂತಹ ಕ್ರಿಮಿಗಳು ಇವು. ಸೊ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಇದ್ದ ಪಕ್ಷದಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಈ ಕಲೆಗಳು ಕಾಣಿಸ್ತವೆ. ಸೊ ಇಡೀ ದೇಹದಲ್ಲಿ ಬರುವುದಿಲ್ಲ, ಮುಖದಲ್ಲಿ ಬರ್ಬೋದು, ಕೈಯಲ್ಲಿ ಬರ್ಬೋದು, ಹೀಗೆ 1-2 ಕಲೆಗಳು ಮಾತ್ರ ಬರ್ಬೋದು. ಸೊ ಅದರಲ್ಲಿ ದೇಹದಲ್ಲಿ ಕ್ರಿಮಿಗಳು ಬಹಳ ಕಡಿಮೆ ಇರ್ತವೆ. ಯಾಕೆಂತ ಹೇಳಿದ್ರೆ ಕಲೆಗಳು ಬರುತ್ತದೆ ಸ್ವಲ್ಪ ಲೈಟ್ ಆಗಿ ಬಿಳಿಯ ಕಲೆಗಳು. ಸೊ ಈ ಕ್ರಿಮಿ ತುಂಬಾ ಕಡಿಮೆ ಇದ್ದ ಪಕ್ಷದಲ್ಲಿ, ಯಾಕೆಂದ್ರೆ ದೇಹ ಅದನ್ನು ಫೈಟ್ ಮಾಡಲಿಕ್ಕೆ, ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಕಡೆ ಬರುವುದಿಲ್ಲ, ಕೆಲವು ಕಡೆ ಮಾತ್ರ 1-2 ಕಲೆಗಳು ಬರ್ಬೋದು. ಮತ್ತೆ ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಇದ್ದರೆ ಈ ಒಂದು ಬ್ಯಾಕ್ಟೀರಿಯಾದ ಎದುರು, ಆಗ ಇಡೀ ದೇಹದಲ್ಲಿ ಅದು ಪ್ರಸರಿಸ್ತದೆ. ಸೊ ಅದು ಅಲ್ಲದೆ ಬೇರೆ ಏನಾದರೂ ಲಕ್ಷಣ ತೋರಿಸ್ತದ? ಬೇರೆ ಲಕ್ಷಣಗಳು ಬರ್ತವೆ. ಈ ಇಡೀ ದೇಹವನ್ನು ಪ್ರಸರಿಸುವಾಗ ಅದು ಚರ್ಮದಲ್ಲಿ ಮತ್ತು ನರದಲ್ಲಿ ಎರಡೂ ಕಡೆಗೆ ಹೋಗ್ತದೆ. ಈಗ ಇರುವೆ ಹರಿದಾಡಿದಾಗೆ ಆಗ್ತದೆ ಕೆಲವೊಮ್ಮೆ, ಕೈಯಲ್ಲಿ, ಕಾಲಲ್ಲಿ ಸ್ಪರ್ಶ ಇರುವುದಿಲ್ಲ, ಕಾಲಿಗೊಂದು ಗಾಯ ಆಗ್ತದೆ ಆದರೆ ನೋವಾಗುವುದಿಲ್ಲ. ಈಗ ನಾವು ಹೇಳ್ತೇವೆ ನೋವಾದ ತಕ್ಷಣ ನಾವು ಏನು ಮಾಡ್ತೇವೆ, ಅಲ್ಲಿಂದ ವಿಡ್ರಾ ಮಾಡ್ತೇವೆ. ವಿಡ್ರಾ ಮಾಡಿದ ತಕ್ಷಣ ಅದು ಪ್ರೊಟೆಕ್ಷನ್, ಒಂದು ರೀತಿಯ ಪ್ರೊಟೆಕ್ಷನ್. ಆದರೆ ಈ ಒಂದು ಕಾಯಿಲೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಸ್ಪೆಷಲಿ ಅಂತಿಮ ಲೇಟ್ ಸ್ಟೇಜಸ್ಸಲ್ಲಿ ಈ ಒಂದು ಸ್ಪರ್ಶಜ್ಞಾನ ಇಲ್ಲದೆ ಇರೋದ್ರಿಂದ ಕೈ ಅಥವಾ ಕಾಲನ್ನು ಸತತವಾಗಿ ಉಪಯೋಗಿಸ್ತಾರೆ. ಈಗ ಬಿಸಿ ಪಾತ್ರೆಯನ್ನು ಕೆಳಗಿಡುವಾಗ ಇಲ್ಲಿ ಬರ್ನ್ಸ್ ಆಗ್ತದೆ, ಗಾಯ ಆಗ್ತದೆ. ಮತ್ತೆ ವಿಕಲತೆ, ನ್ಯೂನತೆ, ಅಂಗವಿಕಲತೆ ಇದೆಲ್ಲ ಬರೋದು ಈ ಒಂದು ಕಾರಣದಿಂದ. ಸೊ ಮತ್ತೆ ಕೆಲವೊಮ್ಮೆ ಜ್ವರ ಬರ್ಬೋದು. ಅದೇ ರೀತಿಯಾಗಿ ಇದು ತೀವ್ರವಾಗಿ ಪ್ರಸರಿಸಿದಾಗ ದೇಹದ ಒಳಗಿನ ಭಾಗಕ್ಕೂ ಹೋಗ್ಬೋದು, ಮೂಗು ಕಟ್ಟಿದಾಗೆ ಆಗ್ಬೋದು, ಕಣ್ಣಿನಲ್ಲಿ ಬರ್ಬೋದು, ಕೆಲವೊಮ್ಮೆ ಚರ್ಮದಲ್ಲಿ ಗುಳ್ಳೆಗಳು ಬರ್ಬೋದು. ಗುಳ್ಳೆಗಳು ಬಂದಾಗ ಅದರಲ್ಲಿ ನೋವು ಕಾಣಿಸ್ಕೊಳ್ಬೋದು. ಸೊ ಹೀಗೆ ಮತ್ತೆ ಜಾಯಿಂಟ್ ಪೇನ್ಸ್ ಬರ್ಬೋದು ಕೆಲವೊಮ್ಮೆ. ಅದರಿಂದ ಒಂದು ರೀತಿ ಸ್ಪೆಕ್ಟ್ರಮ್, ಅದು ಒಂದು ಸ್ಪೆಕ್ಟ್ರಮ್. ಹೇಳಿದಾಗೆ ಆ ಕಲೆ ಕಾಣಿಸಿಕೊಳ್ಳುವಂಥದ್ದು ಅದು ತೀರಾ ಆರಂಭಿಕ ಹಂತದಲ್ಲಿ ಕಾಣಿಸುತ್ತಾ ಅಥವಾ ದೇಹದಲ್ಲಿ ಅನೇಕ ಸಮಯಗಳಿದ್ದು ನಂತರ ಅದೇ ಅದು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರಿಗೆ ತುಂಬ ವೇಗ್ ಸಿಂಪ್ಟಮ್ಸ್ ಇರ್ತದೆ. ದೇಹದಲ್ಲಿ ಮೆಲ್ಲನೆ ಕ್ರಿಮಿಗಳು ಪ್ರಸರಿಸ್ತಾ ಇದ್ರೂ ಸಹ ನಮಗೆ ಗೊತ್ತಾಗುದಿಲ್ಲ. ಏಕೆಂತ ಹೇಳಿದ್ರೆ
ದೇಹ ಇನ್ನೂ ಈ ರೀತಿಯ ಒಂದು ಕಲೆಗಳು ಬರಲಿಕ್ಕೆ ಆರಂಭ ಆಗಿರುವುದಿಲ್ಲ. ಸೊ ಸ್ವಲ್ಪ ವೇಗ್ ಸಿಂಪ್ಟಮ್ಸ್, ಒಮ್ಮೆ ಇರುವೆ ಹರಿದಾಡಿದಾಗೆ ಆಗೋದು, ಸ್ವಲ್ಪ ಜೋಮು ಬಂದಾಗೆ ಆಗೋದು, ಇಂಥ ಕೆಲವೊಂದು ಲಕ್ಷಣಗಳು ಮಾತ್ರ ಇರ್ಬೋದು. ಮತ್ತು ಕಲೆ ಬಂದ ತಕ್ಷಣ ಹೌದು ಅದರಲ್ಲಿ ಸ್ಪರ್ಶಜ್ಞಾನ ಉಂಟಾ ಇಲ್ಲವಂತೇಳಿ ನಾವು ನೋಡ್ತೇವೆ. ಅದರ ಹತ್ತಿರದ ನರ ಏನಾದರೂ ದಪ್ಪ ಆಗಿದೆ ಅಂತೇಳಿ ನೋಡ್ತೇವೆ, ನರ್ವ್ಸ್ ಅದೇನಾದರೂ ದಪ್ಪ ಆಗಿದೆ ಅಂತೇಳಿ ನೋಡ್ತೇವೆ. ಮತ್ತು ಕೆಲವೊಮ್ಮೆ ಅದರಿಂದ ಒಂದು ಸಣ್ಣ ಒಂದು ಚರ್ಮದ್ದು ಟೆಸ್ಟ್ ಸಹ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅದರಲ್ಲಿ ಕ್ರಿಮಿ ಉಂಟಾ ಇಲ್ವಾ ಅಂಥೇಳಿ. ಸೊ ಹಾಗೆ ನಾವು ಅದನ್ನು ಕಾಯಿಲೆಯನ್ನು ಪತ್ತೆ ಹಚ್ಚಬಹುದು. ಹೌದು. ಟ್ರೀಟ್ಮೆಂಟಿಗೆ ಬರುವಾಗ ಏನು ಅದಕ್ಕೆ ಚಿಕಿತ್ಸೆ ಯಾವ ಹಂತದಲ್ಲಿ ಅಥವಾ ಆರಂಭಿಕ ಹಂತದ ಚಿಕಿತ್ಸೆ ಏನಿರುತ್ತೆ? ಈಗ ಮುಖ್ಯವಾಗಿ ನಮ್ಮ ಧ್ಯೇಯ ಏನು ಅಂತ ಹೇಳಿದರೆ ಆರಂಭಿಕ ಹಂತದಲ್ಲಿಯೇ ಕಾಯಿಲೆಯನ್ನು ನಾವು ಕಂಡು ಹುಡುಕಬೇಕು. ಸೊ ಆರಂಭಿಕ ಹಂತದಲ್ಲಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ, ಇದು ಮುಖ್ಯ ಕಾರಣ ಈ ಲೆಪ್ರಸಿ ಅಥವಾ ಕುಷ್ಠರೋಗದ ವಿಷಯದಲ್ಲಿ ಒಂದು ರೀತಿ ಸಮಾಜ ಒಂದು ಯಾವ ಭಾವನೆ ಹೊಂದಿದೆ, ಅದು ಯಾಕೆ ಅಂತ ಹೇಳಿದರೆ ಅಂಗವಿಕಲತೆಯಿಂದಾಗಿ. ಕೈಯಲ್ಲಿ, ಕಾಲಲ್ಲಿ, ಬೆರಳಿನಲ್ಲಿ ಆಗಿರತಕ್ಕಂಥ ವ್ರಣದಿಂದ ಅಥವಾ ಜಾಯಿಂಟ್ ಎಲ್ಲ ಇದು ಕೈಯೆಲ್ಲ ಇದು ಅಂಗವಿಕಲತೆ, ನ್ಯೂನತೆ ಎಲ್ಲ ಬರುವುದರಿಂದ ಸೊ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಆರಂಭಿಕ ಹಂತದಲ್ಲಿ ಇದು ಅತ್ಯುತ್ತಮ ರೀತಿಯ ಮದ್ದುಗಳು ಈಗ 1982ರಿಂದ ಇಡೀ ವಿಶ್ವದಲ್ಲಿ ಈ MBMDT ಮತ್ತು PBMDT ಅಂತೇಳಿ ಕೊಡ್ತಾರೆ. ಸೊ ಅದು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಬೇಕಾಗ್ತದೆ. ಇದು ಒಂದು ದಿನ 2 ದಿನದಲ್ಲಿ ಹೋಗುವ ಕಾಯಿಲೆ ಅಲ್ಲ. ಆದ್ದರಿಂದ ಮಿನಿಮಮ್ 6 ತಿಂಗಳು ಅಥವಾ 1 ವರ್ಷ ಚಿಕಿತ್ಸೆ ಬೇಕಾಗ್ತದೆ. ಸೊ ಅದಕ್ಕೆ ಸರಿಯಾದ ಸಂಪೂರ್ಣವಾಗಿ ಗುಣ ಮಾಡಲಿಕ್ಕೆ ಆಗ್ತದೆ. ಸೊ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಈ ನ್ಯೂನತೆಯೂ ಬರುವುದಿಲ್ಲ, ನರದ ನೋವು ಇರುವುದಿಲ್ಲ. ಆಲ್ಮೋಸ್ಟ್ 100ರಲ್ಲಿ 95% ಸಂಪೂರ್ಣವಾಗಿ ಸರಿಯಾಗ್ತದೆ. ಸೊ ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು. ಸೊ ಯಾರಿಗಾಗಿ ವಿಶ್ವ ಏನು ಕುಷ್ಠರೋಗ ಜಾಗೃತಿ ದಿನಾಚರಣೆ ವಿಶ್ವ ಕುಷ್ಠರೋಗ ಜಾಗೃತಿ ದಿನಾಚರಣೆ ಜನವರಿ ಮಾಸದ ಅಂತಿಮ ಭಾನುವಾರದಂದು ಆಚರಿಸಲಾಗ್ತದೆ. ಭಾರತದಲ್ಲಿ ನಾವು ಜನವರಿ 30ರಂದು ಹುತಾತ್ಮರ ದಿವಸದಂದು ಈ ವಿಶ್ವ ನಾವು ಕುಷ್ಠರೋಗ ಜಾಗೃತಿ ದಿನವಾಗಿ ಆಚರಿಸ್ತೇವೆ. ಸೊ ಈ ವರ್ಷ 30ನೇ ತಾರೀಕು ಆದಿತ್ಯವಾರವೂ ಬಂದಿದೆ. ಸೊ ಎರಡು ಒಂದೇ ದಿವಸ ವಿಶ್ವದಲ್ಲಿ ಎಲ್ಲೆಡೆ ಮತ್ತು ಭಾರತದಲ್ಲಿ ಸಹ ಒಂದೇ ದಿನ ನಾವು ಈ ಕುಷ್ಠರೋಗ ಜಾಗೃತಿ ದಿವಸವಾಗಿ ಅಬ್ಸರ್ವ್ ಮಾಡಿದ್ದೇವೆ. ಈಗ ಇವತ್ತಿನ ಈ ಒಂದು ಕೋವಿಡ್ನ ಒಂದು ಸ್ವಲ್ಪ ಸಂಕಷ್ಟ ಕಾಲದಲ್ಲಿ ಒಂದು ಕಡೆ ಜಾಗೃತಿ ಮೂಡಿಸುವಂಥದ್ದು ಮತ್ತು ಒಂದು ಕಡೆ ಒಟ್ಟಾರೆಯಾಗಿ ಜನರಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗೊಂದಲಗಳೆಲ್ಲ ಅಂತ ಇರುವ ಸಂದರ್ಭದಲ್ಲಿ ಕುಷ್ಠರೋಗಕ್ಕೆ ಸಂದರ್ಭದಲ್ಲಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಕೋವಿಡ್ ಬಂದು ಏನಾಗಿದೆ ಅಂತ ಹೇಳಿದರೆ ಹೆಚ್ಚಿನ ಈಗ 2 ವರ್ಷದಿಂದ ನಾವು ಕೋವಿಡ್ ಒಂದು ಈ ಎಪಿಡೆಮಿಕ್ಕನ್ನು ನೋಡ್ತಾ ಇದ್ದೇವೆ, ಪ್ಯಾಂಡೆಮಿಕ್. ಆರಂಭಿಕ ಹಂತದಲ್ಲಿ ಹೇಳಿದರು ನೀವು ಯಾರು ಹೊರಗೆ ಬರಬೇಡಿ, ಮನೆಯಲ್ಲೇ ಇರಿ, ಮತ್ತು ಈ ವೆಹಿಕಲ್ಸ್ ಎಲ್ಲ ನಿಂತು ಹೋಯಿತು. ಆಗ ಏನಾಗ್ತದೆ ಅಂತ ಹೇಳಿದರೆ ಕುಷ್ಠರೋಗ ಆಲ್ರೆಡಿ ಮದ್ದು ಸ್ಟಾರ್ಟ್ ಮಾಡಿದವರಿಗೆ ಆಸ್ಪತ್ರೆಗೆ ಬರಲಿಕ್ಕೆ ಕಷ್ಟ ಆಯಿತು. ಸೊ ಮತ್ತು ಕೆಲವರಲ್ಲಿ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರಿಗಾದರೂ ತೊಂದರೆ ಬಂದಾಗ ಅವರು ವೈದ್ಯರ ಬಳಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೆ ನಾವು ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಈ ಕೋವಿಡ್ ಸಂದರ್ಭದಲ್ಲಿಯೂ ಸಹ ಡೋಂಟ್ ಫಾರ್ಗೆಟ್ ಲೆಪ್ರಸಿ. ಸೊ ನಿಮಗೆ ಏನಾದರೂ ಚರ್ಮದ್ದು ತೊಂದರೆ ಇದ್ದರೆ ತಕ್ಷಣದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಿ ಆಮೇಲೆ ಸರಿಯಾದ ಒಂದು ಇದು ಡಯಾಗ್ನೋಸಿಸ್ ಆದ ಮೇಲೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಈಗ ಎಲ್ಲ ಬಿಳಿ ಕಲೆಗಳು ಕುಷ್ಠರೋಗದ ಕಲೆಗಳು ಅಂಥೇಳಿ ಅಲ್ಲ, ಆದರೆ ಕುಷ್ಠರೋಗ ಆರಂಭಿಕ ಹಂತದಲ್ಲೇ ನಾವು ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ಕೊಟ್ಟ ಪಕ್ಷದಲ್ಲಿ ಯಾವುದೇ ರೀತಿಯ ಅಂಗವಿಕಲತೆ, ನ್ಯೂನತೆ ಬರದಂತೆ ತಡೆಗಟ್ಟಲು ಸಂಪೂರ್ಣವಾಗಿ 100% ಸಾಧ್ಯತೆ ಇರುವುದರಿಂದ ಈಗ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮದ್ದಿಲ್ಲ, ಇದಕ್ಕೆ ಆ ರೀತಿ ಅಲ್ಲ, ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂತಹ ಮಾತ್ರೆಗಳು ಈಗ ಲಭ್ಯ ಇದೆ. ಮೊದಲಿಂದಲೂ ಲಭ್ಯ ಇದೆ, 30-40 ವರ್ಷದಿಂದ ಲಭ್ಯ ಇದೆ. ಇದರಿಂದಾಗಿ ಈಗ ನಂಬರ್ ಕಡಿಮೆ ಆಗಿದೆ. ಈಗ ವಿಶ್ವದಾದ್ಯಂತ ಕೆಲವೊಂದು ದೇಶಗಳಲ್ಲಿ ಸಂಪೂರ್ಣವಾಗಿ ಇದನ್ನು ನಿರ್ಮೂಲನ ಮಾಡಿದ್ದಾರೆ. ನಾವು ಸಹ ಒಂದು ಹಂತಕ್ಕೆ ಬಂದಿದ್ದೇವೆ, ಯಾಕಂದ್ರೆ ನಮ್ಮದು ಜನಸಂಖ್ಯೆ ವಿಶ್ವದಲ್ಲಿ ನಾವು 2ನೇ ನಂಬರ್. ಸೊ ಹಾಗಿರುವಾಗ ತುಂಬ ಕೇಸುಗಳು ಇರತಕ್ಕಂತಹದ್ದು ವಿಶ್ವದಲ್ಲಿ, ಭಾರತದಲ್ಲಿ ಅದು ಎಲ್ಲರಿಗೂ ಅರಿವಾಗುವಂಥದ್ದು. ಸೊ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿದರೆ ಕುಷ್ಠರೋಗ ಅಂತೇಳಿ ಅಲ್ಲ, ಯಾವುದೇ ಚರ್ಮದ ಕಲೆಗಳು ಇದ್ದರೂ ಸಹ ಅದಕ್ಕೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಗ್ರೇಟ್ ಗ್ರೇಟ್. ಸಂಪೂರ್ಣವಾಗಿ ಗುಣಪಡಿಸುವಂಥ ಎಲ್ಲ ಚಿಕಿತ್ಸೆಗಳು ಮತ್ತು ಔಷಧಿಗಳು ಲಭ್ಯ ಇದೆ. ಆದರೆ ನಾವು ಅಂಥ ಒಂದು ಎಲ್ಲಾದರೂ ಪ್ರಕರಣಗಳು ಪತ್ತೆ ಆದರೆ ಅಥವಾ ಅಂಥ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕು.
ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನೆ ನಮ್ಮ ಆಸ್ಪತ್ರೆಯಲ್ಲಿ ಈ ಎಲ್ಲ ಸೌಲಭ್ಯಗಳು ಇವೆ ಚಿಕಿತ್ಸೆಗೋಸ್ಕರ. ಯಾವುದೇ ಕಲೆ ಆದರೂ ಸಹ, ಈಗ ಕುಷ್ಠರೋಗದ ಕಲೆ ಆಗಿರ್ಬೋದು, ಅಥವಾ ತೊನ್ನು ರೋಗದ ಕಲೆ ಆಗಿರ್ಬೋದು, ಅಥವಾ ಸಿಬ್ಬದ ಕಲೆ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಅದನ್ನು ಪತ್ತೆ ಹಚ್ಚಿ ಮತ್ತು ಆಲ್ಮೋಸ್ಟ್ ಸಂಪೂರ್ಣ ರೀತಿಯಲ್ಲಿ ಗುಣಪಡಿಸ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿದೆ. ಸೊ ಎಲ್ಲರೂ ಬಂದು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿಸ್ಕೊಳ್ಬೋದು ಚರ್ಮರೋಗ ವಿಭಾಗಕ್ಕೆ ಬಂದು. ಮತ್ತೆ ಅದೇ ಈಗ ಲೆಪ್ರಸಿ ಅಥವಾ ಹ್ಯಾನ್ಸನ್ಸ್ ಡಿಸೀಸ್ ಅಂತೇಳಿ ಏನು ಹೇಳ್ತೇವೆ, ಸೊ ಅಥವಾ ಕುಷ್ಠರೋಗ ಅಂತೇಳಿ ಏನು ಹೇಳ್ತೇವೆ, ಅದಕ್ಕೂ ಸಹ ಸಂಪೂರ್ಣವಾದ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ. ಆರಂಭಿಕ ಹಂತದಲ್ಲಿಯೇ ಬನ್ನಿ, ಅದರ ಬಗ್ಗೆ ಯಾವುದೇ ರೀತಿಯ ಒಂದು ನಾಚಿಕೆ ಬೇಡ, ಮುಜುಗರ ಬೇಡ. ಬಂದು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಸಂಪೂರ್ಣ ಗುಣಮುಖವಾಗಿ ಈ ಸಮಾಜದಲ್ಲಿ ಎಲ್ಲರಂತೆ ಇರುವಂತೆ ಮಾಡತಕ್ಕಂಥ ಜವಾಬ್ದಾರಿ ಅದು ನಮ್ಮದು. ಗ್ರೇಟ್ ಗ್ರೇಟ್, ಖಂಡಿತ. ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಚರ್ಮದ ಕಲೆಗಳ ಬಗ್ಗೆ ಮಾತಾಡಿದೆವು. ಅದರಲ್ಲಿ ಕೂಡ ಭಾರಿ ಮುಖ್ಯವಾಗಿ ಕುಷ್ಠರೋಗದ ಲಕ್ಷಣಗಳೇನು ಮತ್ತು ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಮತ್ತೊಮ್ಮೆ ಭಾರಿ ಸ್ಪಷ್ಟವಾಗಿ ಹೇಳಿದರು. ಸಂಪೂರ್ಣವಾಗಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆ ಮತ್ತು ಔಷಧಿಗಳು ಇವತ್ತಿನ ಸಂದರ್ಭದಲ್ಲಿ ಲಭ್ಯ ಇದೆ. ನಾವು ಸ್ವಲ್ಪ ಜಾಗರೂಕತರಾಗಿರಬೇಕು, ಸ್ವಲ್ಪ ಅವೇರ್ನೆಸ್ ನಮ್ಮಲ್ಲಿ ಬೇಕು ಅನ್ನೋಂಥ ವಿಚಾರವನ್ನು ಡಾಕ್ಟರ್ ರಮೇಶ್ ಭಟ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಡಾಕ್ಟರ್ ರಮೇಶ್ ಭಟ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದ ಸಂಪರ್ಕಪಡ್ತೀನಿ. ನಮಸ್ಕಾರ. ಎಸ್, ಇದು ಆರೋಗ್ಯ ಕಿರಣ ಮಾತುಕತೆ. ಮಂಗಳೂರು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.